ಬೆಂಗಳೂರಿನಲ್ಲಿ ಕಾಂಗ್ರೆಸ್ಸಿನ ವೋಟ್ ಅಧಿಕಾರ್ ಬಾರಿ ಕ್ರಿಮಿನಲ್ ಫ್ರಾಡ್ ಎಂಬ ಅಭಿಯಾನವು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಎಸ್. ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದನ್ನ ಪಕ್ಷದ ಶಪಥ ಎಂದು ಈ ಸಂದರ್ಭದಲ್ಲಿ ಘೋಷಿಸಿದರು. ಬಿಜೆಪಿ ಮತ್ತು ಚುನಾವಣಾ ಆಯೋಗದ್ದು ಹ್ಯೂಜ್ ಕ್ರಿಮಿನಲ್ ಫ್ರಾಡ್ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮುಖ್ಯ ಚುನಾವಣಾ ಆಯುಕ್ತರುಗಳು ಈ ಬಗೆಗೆ ಮುಕ್ತ ಕ್ಷಮಾಪಣೆ ಕೇಳಬೇಕು ಎಂದು ರಾಹುಲ್ ಗಾಂಧಿಯವರು ಒತ್ತಾಯ ಮಾಡಿದರು. ನಾನು ರಾಹುಲ್ ಗಾಂಧಿಯಲ್ಲೂ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ಇಲ್ಲೂ ಈ ವಿಷಯವಾಗಿ ಪ್ರಮಾಣಬದ್ಧನಾಗಿದ್ದೇನೆ. ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ ರಾಜ್ಯಗಳ ಚುನಾವಣಾ ಆಯೋಗದ ವೆಬ್ಸೈಟ್ಗಳನ್ನು ಮುಚ್ಚಿದ್ದಾರೆ. ಏಕೆ ಎಂದು ತಿಳಿಯಬೇಕಾಗಿದೆ ಎಂದು ರಾಹುಲ್ ಗಾಂಧಿಯವರು ಹೇಳಿದರು. ಬೆಂಗಳೂರಿನ ರ್ಯಾಲಿಗೆ ಮೊದಲು ರಾಹುಲ್ ಗಾಂಧಿಯವರು ದಿಲ್ಲಿಯ ಕೆಲವು ಅಂಕಿ ಸಂಖ್ಯೆಗಳ ಸಹಿತ ಪ್ರೆಸ್ ಮೀಟ್ ನಡೆಸಿದರು. ಚುನಾವಣಾ ಆಯೋಗದ್ದು ಸಂವಿಧಾನ ವಿರೋಧಿ ನಡೆ ಎಂದು ಹೇಳಿದರು.